ಬಾಡು ಮುಖಕ್ಕೆ ಲಾಡು ನೀಡಿದರೆ ಅರಳಬಹುದು. ಬಾಡು ತಿನ್ನುವವರಿಗೆ ಲಾಡು ಉಂಡಿಗಳು ಎರಡನೆಯ ಆಯ್ಕೆ. ಲಾಡು ಉಂಡಿ ಯಾವುದು ಕೊಟ್ಟರೂ ನಾವು ತಿನ್ನುವವರೇ ಎನ್ನುವವರೇ ಹೆಚ್ಚು. ಲಾಡುಕಿ ಉಂಡಿ ಎಂಬ ಲಾಡುವಿನ ಉಂಡಿಯು ಲಡ್ಕಿ ಉಂಡಿಯಾತ ಮಾದರಿಯ ಹಲವು ಶಬ್ದಗಳು ನಮ್ಮಲ್ಲಿವೆ. ಒಂದೆರಡನ್ನ ನೋಡೋಣ. ರೀತಿ ರಿವಾಜು. ಇಲ್ಲಿ ರೀತಿ ನಮ್ಮದಾದರೆ ರಿವಾಜು ಪರ್ಷಿಯಾತು. ಮೂಲಾರ್ಥ ಒಂದೇ. 56 ಆಟದವರ ಪ್ರಿಯ ನುಡಿ. ಇಲ್ಲಿ 56 ನಮ್ಮದು, 56 ಎಂದರೂ ಅದೇ ಅರ್ಥದ ಪರ್ಷಿಯನ್ ಅರಬಿಕ್ ಶಬ್ದ. ಮುಸ್ಲಿಂ ಅರಸುರುಗಳಿಂದ ಬಂದಿದೆ. ಅಂದಚಂದ ಕೂಡ ಇದೇ ಮಾದರಿಯದ್ದು. ಆದರೆ ಕೆಲವು ಪೊರ್ಲು ಗಿರ್ಲು ಮಾದರಿಯ ಮರ್ಲುಗಳು ಇವೆ. ಕಾಫಿ ಗೀಫಿ, ಪಾಪ ಗೀಪ, ಹೊಟ್ಟೆ ಗಿಟ್ಟೆ ಹೀಗೆ ಸಾಲು ಕೀಲು ಶಬ್ದಗಳು. ಈ ಮರಳು ಗಿರುಳುಗಳು ಇಲ್ಲಿ ಹೊಟ್ಟೆ ಗಿಟ್ಟೆ ಸ್ವಲ್ಪ ಭಿನ್ನ. ಹೊಟ್ಟೆ ಅಂದರೆ ತೂತು, ಗಿಟ್ಟೆ ಅಂದರೆ ತೂತು ಮುಚ್ಚುವ ವಿಧಾನ. ಉಂಡೆ ಉಂಡಿ ನಮ್ಮ ದ್ರಾವಿಡ ಭಾಷೆಯ ಶಬ್ದ. ಉರುಟ್ರುಚಿ, ಕಟ್ಟಿದ್ದು, ಉಂಟಿ, ಉಂಡಿ, ಉಂಡೆ. ಈಗ ಕುಂದ ಕನ್ನಡವೆಂಬ ಬಡಗಲಾಯಿ ಭಾಷೆಯಲ್ಲಿ ಉಂಡಿ ಎಂದರೆ ಊಟ ಆಯ್ತೆಂದು. ಇದು ತುಳುವಿನ ಉಂಡೆ ಊಟ ಮಾಡಿದೆ ಎಂಬುದರ ನೇರ ಬಳಕೆ. ಇಲ್ಲಿನ ಉಂಡೆ ಉಂಡಿ ಊಟಕ್ಕೆ ಸಂಬಂಧಿಸಿದ. ಊಟವನ್ನು ಸಹ ಬಹುತೇಕ ಉಂಡೆ ಕಟ್ಟಿದಂತೆ ಉಣ್ಣುವುದು ತಾನೆ. ಭಾರತೀಯ ಬಗೆ ಯುರೋಪಿನ ಹೋಲಿಕೆ ಇಲ್ಲಿ ಬೇಡ. ನಮ್ಮದು ಎಳ್ಳುಂಡೆ, ಅಕ್ಕಿ ಉಂಡೆ, ಒಣ ಹಣ್ಣುಗಳ ಅಂಟಿನುಂಡೆ ಇತ್ಯಾದಿ. ಬಡಗಣ ನಾಡಿನವರದ್ದು ಬೂಂದಿ ಉಂಡೆ. ಕಲಸಿದ ಕಡಲೆ ಹಿಟ್ಟನ್ನು ಬೂಂದ್ ಎಂದರೆ ಹನಿ ಹನಿ ಬಿಟ್ಟು ಕರಿದದ್ದು ಬೂಂದಿ. ಲಡ್ಡು ಎಂದರೆ ಉರುಟಿದ್ದು. ಅಲ್ಲಿ ಲಡ್ಡು ನಮ್ಮ ಲಾಡು ಅಂದರೆ ಇದು ಉಂಡೆಯಂತೆ ನಮ್ಮ ಭಾಷೆಯ ಶಬ್ದವಲ್ಲ. ನೋವು, ಆಸ್ತಮಾ, ಸೋರಿಯಾಸಿಸ್ ಎಲ್ಲದಕ್ಕೂ ಶಾಶ್ವತ ಪರಿಹಾರ. RJR Herbal Hospitals, 150+ years of service, 75+ branches.